సొల్మెలు నమ్మ కుడ్ల ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನ್ನಿತ ಮಲ್ಲ ಸುದ್ದಿಲು. ಉಜ್ಜಯಿನಿ ಶ್ರೀ ಮಹಾಕಾಳೇಶ್ವರ ದೇವಸ್ಥಾನದ ಕಾರಿಡಾರ್ ಅಭಿವೃದ್ಧಿ ಯೋಜನೆದ ಉದಿಪನ ಬೊಕ್ಕ ಲೋಕಾರ್ಪಣೆ. ಬಿಜೆಪಿ ಬೆಳ್ತಂಗಡಿ ಮಂಡಲದ ನಿಲೆಟ್ಟು ಕುತ್ಯಾರ್ ದೇವಸ್ಥಾನಡು ಕಾರ್ಯಕ್ರಮದ ಸೀದಾ ಪ್ರಸಾರ ತುಯರೆ ವ್ಯವಸ್ಥೆ. ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲಾ ಮೊಬೈಲ್ ರಿಟೈಲರ್ಸ್ ಅಸೋಸಿಯೇಷನ್ ದ ನಿಲೆಟ್ಟು ಸ್ಮಾರ್ಟ್ ಫೋನ್ ಫೆಸ್ಟ್ ವಿನ್ನರ್ನ ಒಟ್ಟು ಸೇರಿಗೆಡು ಕುಡ್ಲಡು ಲಕ್ಕಿ ಕೂಪನ್ ಸುರುತ್ತ ಡ್ರಾ. ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ನಿಲೆಟ್ಟು ಕದ್ರಾ ಕಂಬಳದ ಮಲ್ಲಿಕಾ ಬಡಾವಣೆಡು ಕುಂದಾಪುರದ ಹೂವಿನ ಕೋಲು ಯಕ್ಷಗಾನ ಪ್ರದರ್ಶನ ಯಶಸ್ವಿ ಕಲಾವೃಂದದ ಕ್ಲೆಗ್ ಪ್ರತಿಷ್ಠಾನದ ಮರ್ಯಾದೆ. ಬೆಳ್ತಂಗಡಿ ಸೂರ್ಯದ ಶ್ರೀ ಸದಾಶಿವ ರುದ್ರ ದೇವಸ್ಥಾನದ ವಿಶೇಷ ಮಣ್ಣದ ಮೂರ್ತಿಲಿನ ಪರಕೆ ಒಂಜಿ ವರದಿ. ವಾರ್ತೆದ ವಿವರ. ಮಧ್ಯಪ್ರದೇಶದ ಉಜ್ಜಯಿನಿಡು ಶ್ರೀ ಮಹಾಕಾಳೇಶ್ವರ ದೇವಸ್ಥಾನದ ಕಾರಿಡಾರ್ ಅಭಿವೃದ್ಧಿ ಯೋಜನೆದ ಉದಿಪನ ಕಾರ್ಯಕ್ರಮ ಬೊಕ್ಕ ಲೋಕಾರ್ಪಣೆ ಕಾರ್ಯಕ್ರಮದ ಟಿವಿ ಸೀದಾ ಪ್ರಸಾರ ತುಯರೆಗಾದು ಅಂಗಾರೆ ಬಿಜೆಪಿ ಬೆಳ್ತಂಗಡಿ ಮಂಡಲದ ನಿಲಿಟ್ಟು ಬೆಳ್ತಂಗಡಿ ತಾಲೂಕುದ ಕುತ್ಯಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಕೈತಲು ವ್ಯವಸ್ಥೆ ಮಲ್ತದಿತ್ತೆರು. ಮಧ್ಯಪ್ರದೇಶದ ಉಜ್ಜಯಿನಿಡು ಶ್ರೀ ಮಹಾಕಾಳೇಶ್ವರ ದೇವಸ್ಥಾನದ ಕಾರಿಡಾರ್ ಅಭಿವೃದ್ಧಿ ಯೋಜನೆದ ಉದಿಪನ ಕಾರ್ಯಕ್ರಮ ಬೊಕ್ಕ ಲೋಕಾರ್ಪಣೆ ಕಾರ್ಯಕ್ರಮದ ಟಿವಿ ಸೀದಾ ಪ್ರಸಾರ ತುಯರೆಗಾದ ಅಂಗಾರೆ ಬಿಜೆಪಿ ಬೆಳ್ತಂಗಡಿ ಮಂಡಲದ ನಿಲಿಟ್ಟು ಬೆಳ್ತಂಗಡಿ ತಾಲೂಕುದ ಕುತ್ಯಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಕೈತಲು ವ್ಯವಸ್ಥೆ ಮಲ್ತದಿತ್ತೆರು. ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜಾ ಕಾರ್ಯಕ್ರಮ ಉದ್ದೇಶಿಸಾದ ಪಾತಿರ್ದು ಉಜ್ಜಯಿನಿದ ದೇವಸ್ಥಾನ ಪಿರಾ ಅಭಿವೃದ್ಧಿ ಮಲ್ಪನ ಕೆಲಸ ಕಾರ್ಯದ ಉದಿಪನ ದೇಶದ ಪ್ರಧಾನಿ ನರೇಂದ್ರ ಮೋದಿಯರ್ನ ದುಂಬಾಳ್ತಿಡ ನಡೆತುಂಡು. ಒಂದು ಇಡೀ ಹಿಂದೂ ಸಮಾಜಗೂ ಪೆರ್ಮೆದ ಸಂಗತಿ ಎಂದು ಮೆಚ್ಚುಗೆ ತೆರಿಪಾಯಿರು. ಬಿಜೆಪಿ ಬೆಳ್ತಂಗಡಿ ಮಂಡಲ ಗುರಿಕಾರ್ಯರು ಜಯಂತ ಕೋಟ್ಯಾನ್ ಬೊಕ್ಕ ಪದಾಧಿಕಾರಿಗಳು ಕಾರ್ಯಕರ್ತರು ಪಾಲ್ದಿತ್ತೊಂದು ಸೀದಾ ಪ್ರಸಾರದ ಕಾರ್ಯಕ್ರಮ ತುಯ್ಯರು. ಶ್ರದ್ಧೆಯ ಭಾಗ ಆಗಿರ್ತಕ್ಕಂಥ ಅಯೋಧ್ಯೆ, ಮಥುರಾ, ಕಾಶಿ, ಕಾಂಚಿ, ಅವಂತಿಕಾ ಈ ರೀತಿ ಅನೇಕ ಶ್ರದ್ಧಾ ಕೇಂದ್ರಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಉಜ್ಜಯಿನಿಯ ಮಹಾಕಾಳವು ಸಹ. ಅಂತಹ ಮಹಾಕಾಳೇಶ್ವರ ದೇವಸ್ಥಾನವನ್ನು ಸುಮಾರು 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರುತ್ಥಾನ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ನಡೆದು ಇವತ್ತು ಲೋಕಾರ್ಪಣೆಗೊಂಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಅತ್ಯಂತ ವೈಭವಿತವಾಗಿ ಇವತ್ತು ನಡೆದಿದೆ. ಇಡೀ ಹಿಂದೂ ಸಮಾಜದ ಭಕ್ತ ಬಂಧುಗಳು ಉಜ್ಜಯಿನಿ ಮಹಾಕಾಳೇಶ್ವರ ದೇವಸ್ಥಾನವನ್ನು ಮತ್ತೊಮ್ಮೆ ಸಂದರ್ಶಿಸುವ ಕಾತುರತೆಯಲ್ಲಿ ಇಡೀ ಹಿಂದೂ ಸಮಾಜ ಇದೆ. ಈ ಯಶಸ್ವಿಯಾಗಿರ್ತಕ್ಕಂಥ ಈ ಕಾರ್ಯದ ಮೂಲಕ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಇನ್ನಷ್ಟು ದೀರ್ಘಾಯಸ್ಸು, ಇನ್ನಷ್ಟು ಈ ದೇಶವನ್ನು ವಿಶ್ವವಂದ್ಯ ಭಾರತವನ್ನಾಗಿ ನಿರ್ಮಾಣ ಮಾಡತಕ್ಕಂಥ ನಿಟ್ಟಿನಲ್ಲಿ ಉಜ್ಜಯಿನಿಯ ಮಹಾಕಾಳೇಶ್ವರ ದೇವರು ಇನ್ನಷ್ಟು ಅವರಿಗೆ ಯೋಗ ಭಾಗ್ಯವನ್ನು ಕರುಣಿಸಲಿ. ಆ ಮೂಲಕ ಭಾರತ ಮತ್ತೊಮ್ಮೆ ವಿಶ್ವವಂದ್ಯ ಭಾರತದ ನಿರ್ಮಾಣ ಆಗತಕ್ಕಂಥ ನಿಟ್ಟಿನಲ್ಲಿ ಆ ದೇವರ ಆಶೀರ್ವಾದ ಇಡೀ ದೇಶದ ಮೇಲೆ, ಜಗತ್ತಿನ ಮೇಲೆ ಇರಲಿ ಎನ್ನುವಂತಹ ಮಾತನ್ನು ಹೇಳಲಿಕ್ಕೆ ನಾನು ಬಹಳ ಸಂತೋಷಪಡ್ತೀನಿ. ಮಾರ್ನಿಮಿಗು ಪೊಣ್ಣ ವೇಷ ಪಾಡೊಂದಿತ್ತಿನ ಕುಡ್ಲ ಕಾವೂರು ಹರಿಪದೌದ 55 ವರ್ಷ ಪ್ರಾಯದ ಜಯಾನಂದ ಆಚಾರ್ಯರೇನು ಕೆರ್ನ ಕೇಸುಡು ಆರೋಪಿ ಕುಂಜತಬೈಲ್ ದೇವಿ ನಗರದ ರಾಜೇಶ್ ಪೂಜಾರಿನು ಕಾವೂರು ಪೊಲೀಸರು ಬಂಧನ ಮಲ್ತದು ಕೋರ್ಟ್ಗೂ ಹಾಜರು ಮಲ್ತದೆರು. ಕುಡ್ಲ ಕಾವೂರು ಹರಿಪದೌಡು ಪಿಲಿ ಏಸದಾರಾದಿತ್ತಿನ 55 ವರ್ಷ ಪ್ರಾಯದ ಜಯಾನಂದ ಆಚಾರ್ಯರೇನು ಕೆರ್ನ ಕೇಸುಡು ಆರೋಪಿನು ಪೊಲೀಸರು ಪತ್ತಿದೆರು. ಆರೋಪಿ ಕುಂಜತಬೈಲು ದೇವಿ ನಗರದ 37 ವರ್ಷ ಪ್ರಾಯದ ರಾಜೇಶ್ ಪೂಜಾರಿ ಪನ್ಪನಾಯನು ಬಂಧನ ಮಲ್ತಿನ ಕಾವೂರು ಪೊಲೀಸ್ ಸ್ಟೇಷನ್ದ ಪೊಲೀಸರು ಕೋರ್ಟ್ಗೂ ಹಾಜರು ಮಲ್ತಿದೆರು. ಜಯಾನಂದ ಆಚಾರ್ಯರ್ನ ಕಂಟೆಲಿಗ್ ಬಲ್ ಪಾಡ್ದು ಕಾಯ್ತಿದಿನ ಸ್ಥಿತಿಟು ಪುನಃ ತೋಜಿದಿತ್ತುಂಡು. ಈ ಬಗೆಟ್ಟು ಅರಿನ ಸೋದರ ಅಚ್ಯುತ ಆಚಾರ್ಯ ಪನ್ಪನಾರು ಕೆರ್ನ ಸಂಶಯ ತೋಜದು ಕಾವೂರು ಪೊಲೀಸರಿಗೂ ದೂರು ಕೊಡ್ತಿತ್ತರು. ಕೇಸ್ ತೆತ್ತೊಂದು ಪೊಲೀಸರು ತನಿಖೆ ನಡಪನಗ ಆರೋಪಿ ರಾಜೇಶ್ ಪೂಜಾರಿ ಕೆರ್ನ ಆರೋಪಿ ಎಂದು ತೆರೆದು ಬೈತನು. ಆಯನ ಪತ್ತದು ಕೋರ್ಟ್ಗೂ ಹಾಜರು ಮಲ್ತಿದೆರು. ಕುಡ್ಲದ ವಾಮಂಜೂರು ಜಂಕ್ಷನ್ ಪಾಡ್ದಿತ್ತಿನ ಶಾರದೋತ್ಸವದ ಬ್ಯಾನರ್ ಅನ್ನು ಪರಿತುಪಾಡಿನ ಕೇಸಿಗೆ ಸಂಬಂಧಪಟ್ಟಿನಂಚ 3 ಆರೋಪಿಗಳನ್ನು ಕುಡ್ಲ ಗ್ರಾಮಾಂತರ ಪೊಲೀಸರು ಅಂಗಾರೆ ಪತ್ತಿದೆರು. ಆರೋಪಿಗಳು ಗಳಿಸಿದಿನ ಕಾರನ್ನು ಸ್ವಾಧೀನಗೊತ್ತೆ ತೊಂದರು.
ಕುಡ್ಲದ ವಾಮಂಜೂರು ಜಂಕ್ಷನ್ ಪಾಡ್ದಿತ್ತಿನ ಶಾರದೋತ್ಸವದ ಬ್ಯಾನರ್ ಪರಿತ್ಪಾಡ್ನ ಕೇಸುಗೆ ಸಂಬಂಧಪಟ್ಟಿನಂಚ ಮೂವೇರು ಆರೋಪಿలను ಪೊಲೀಸರು ಅಂಗಾರೆ ಪತ್ತಿದರು. ಆರೋಪಿಲು ಗಳಸದಿನ ಕಾರನ್ನು ಸ್ವಾಧೀನಗುದೆ ತೊಂದರು. 25 ವರ್ಷ ಪ್ರಾಯದ ಸುಮಿತ್ ಹೆಗ್ಡೆ, 24 ವರ್ಷದ ಯತೀಶ್ ಪೂಜಾರಿ ಬೊಕ್ಕ 24 ವರ್ಷದ ಪ್ರವೀಣ್ ಪೂಜಾರಿ ಬಂಧನ ಆಯ್ನ ಆರೋಪಿಲಾದುಲ್ಲೆರು. ಶಾರದೋತ್ಸವ ಕಾರ್ಯಕ್ರಮ ಬಗಿಟ್ಟು ವಾಮಂಜೂರು ಫ್ರೆಂಡ್ಸ್ ಮೊಕಲು ವಾಮಂಜೂರು ಪೇಂಟೆಡ್ ಫ್ಲೆಕ್ಸ್ ಪಾಡ್ದಿತ್ತೆರು. ಅಕ್ಟೋಬರ್ 8 ನಡು ರಾತ್ರಿ ಫ್ಲೆಕ್ಸ್ ಪರಿತು ಪಾಡ್ದಿರು. ಧಾರ್ಮಿಕ ಮನಸ್ಸಿನ ಗಿಜಲ್ಪಾಯರಿಗಾದ ಉದ್ದೇಶಾದಿ ಒಂದು ಬ್ಯಾನರ್ ಪರಿತು ಪಾಡ್ದಿತ್ತದು. ಇಂಚಿನ ಚಲ್ ಕಾರ್ಯ ಮಲ್ತಿನಕ್ಲಿನ ಮಿತ್ತು ಸರಿಯಾಯಿನ ಕ್ರಮದೆತನೊಡೊಂದು ದೂರು ಕೊಡ್ದಿತ್ತನು. ಕುಡ್ಲ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಪೊಲೀಸರು ಕೇಸ್ ಪಾಡ್ದು ತನಿಖೆ ಶುರು ಮಾಡ್ತಿದ್ದರು. ಆರೋಪಿಲಿನ ಪತ್ತೆರೆ ಪೊಲೀಸರು ದಿನದೆತ್ತೊಂದುಲ್ಲಿருந்து ದೂರ್ದು ಅಂಗಾರೆ ಬೈಯಗ ಸಂಘಟನೆ ಕಾರ್ಯಕರ್ತರು ಕುಡ್ಲ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಪೊಗ್ಗುನ ಪ್ರತಿಭಟನೆ ನಡೆಪಾದಿತ್ತರು. ಬಿಲ್ಲವ ಬ್ರಿಗೇಡ್ದ ನಾಯಕೆ ಅವಿನಾಶ್ ಸುವರ್ಣ, ಶ್ರೀರಾಮ ಭಜನ ಮಂದಿರ ವಾಮಂಜೂರು ಗುರುಕಾರ್ಯರು ಉಮೇಶ್ ಕೋಟ್ಯಾನ್, ಶ್ರೀರಾಮಸೇನೆ ಕುಡ್ಲದ ಜಿಲ್ಲಾ ಗುರುಕಾರ್ಯರು ಪ್ರದೀಪ್ ಮೂಡ್ಶೆಡ್ಡೆ ಪ್ರತಿಭಟನೆ ನಡೆಸಿದರು. ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲಾ ಮೊಬೈಲ್ ರಿಟೇಲರ್ಸ್ ಅಸೋಸಿಯೇಷನ್ ನಿಲಿಟ್ಟು ಸ್ಮಾರ್ಟ್ ಫೋನ್ ಫೆಸ್ಟ್ ದ ಲಕ್ಕಿ ಕೂಪನ್ ಸುರುತ್ತಡ್ರ ಬುಧಾರ ಕುಡ್ಲಡ ನಡೆತಂಡು. ಲಯನ್ಸ್ ಕ್ಲಬ್ ಗುರುಕಾರ್ಯರು ಗುರುಪ್ರೀತ್ ಆಳ್ವ, ಜೆಸಿಐ ಗುರುಕಾರ್ದಿ ಸುಷ್ಮಾ ಭಂಡಾರಿ, ಬಿಎನ್ಐ ಕುಡ್ಲ ಘಟಕದ ಗುರುಕಾರ್ದಿ ಸೌಮ್ಯ ಕರ್ಕೇರ ಇಂಚ ಬಿನ್ನೆರು ಪಾಲ್ದೆತ್ತೊಂಡೆರು. ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲಾ ಮೊಬೈಲ್ ರಿಟೇಲರ್ಸ್ ಅಸೋಸಿಯೇಷನ್ ನಿಲಿಟ್ಟು ಸ್ಮಾರ್ಟ್ ಫೋನ್ ಫೆಸ್ಟ್ ದ ಲಕ್ಕಿ ಕೂಪನ್ ಸುರುತಡ್ರ ಬುಧಾರ ಕುಡ್ಲಡ ನಡೆತಂಡು. ಲಯನ್ಸ್ ಕ್ಲಬ್ ಗುರುಕಾರ್ಯರು ಗುರುಪ್ರೀತ್ ಆಳ್ವ, ಜೆಸಿಐ ಗುರುಕಾರ್ದಿ ಸುಷ್ಮಾ ಭಂಡಾರಿ, ಬಿಎನ್ಐ ಕುಡ್ಲ ಘಟಕದ ಗುರುಕಾರ್ದಿ ಸೌಮ್ಯ ಕರ್ಕೇರ, ಸಾಮಾಜಿಕ ಕಾರ್ಯಕರ್ತೆಯರು ವಸಂತ ಮಲ್ಯ, ಸಾಮಾಜಿಕ ಹೋರಾಟಗಾರರು ಎಂಜಿ ಹೆಗ್ಡೆ ಬಿನ್ನೆರಾದ ಪಾಲ್ದೆತ್ತೊಂದು ಲಕ್ಕಿ ಕೂಪನ್ ಸುರುತ್ತ ಡ್ರಾ ನಡಪದ ಕೊರಿಯರು. ನಾವು ಯಾವುದೇ ಒಂದು ಪ್ರಾಬ್ಲಮ್ನ ಮೂಲ ಹುಡುಕಬೇಕು. ಸೊ ಇದಕ್ಕೆ ನಿಮ್ಗೆ ಈಗ ಆಗುವ ಸಮಸ್ಯೆಗಳಿಗೆ ನೀವಂತಲ್ಲ ಎಲ್ಲ ಮಾರ್ಕೆಟಲ್ಲಿ ಎಲ್ಲ ರೀತಿಯ ಆನ್ಲೈನ್ ಇರುವವರಿಗೆ ಅಂದ್ರೆ ರಿಟೇಲರ್ಸ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನು ಮೂಲ ಕಂಡು ಹಿಡಿಬೇಕು. ಒಬ್ಬರನ್ನೊಬ್ಬರು ಸಪೋರ್ಟ್ ಮಾಡಬೇಕು. ಸೊ ವಾಟ್ ಎವರ್ ಅಸೋಸಿಯೇಷನ್ ಯು ಆರ್, ಯು ಶುಡ್ ಬಿ ಯುನಿಟಿ ಇನ್ ಸ್ಟ್ರೆಂತ್. ಯುನಿಟಿ ಇದ್ರೆ ಎಲ್ಲದಕ್ಕೂ ಫೈಟ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತೇನೆ. ಸೊ ಹಾಗೆ ಇವ್ರು ಹೇಳಿದ ಹಾಗೆ ಆನ್ಲೈನ್ ಈಗ ಎಲ್ಲಿ ನೋಡಿದ್ರು ಆನ್ಲೈನ್ ಅಂತ ಕೇಳ್ತೇವೆ, ಅದನ್ನು ಸಪೋರ್ಟ್ ಮಾಡಬೇಡಿ. ನಮ್ಮ ರಿಟೇಲರ್ಸ್ಗೆ, ನಮ್ಮ ಸೆಲ್ಫ್ ಮೆಂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇವೆ. ಆನ್ಲೈನ್ ಬೇರೊಡ್ದಾದು ಬಡವೆರು ಬೇರೆದಕ್ಲಿಗೂ ಮಲ್ಲಪೆಟ್ಟು ಬೂರ್ದುಂಡು. ಬೇರೆನೇ ದಾಂತೆ ಬಾಕಿಲು ಮುಚ್ಚಿನ ಸ್ಥಿತಿಗತಿಯೇ ದುರಾತಂಡು. ಅಂಚಾದು ಮಾತಿರ್ಲ ಆನ್ಲೈನ್ ಬೇರೊಗು ಎದುರಾದು ಪೊರ್ಮಾಟ ನಡಪೌಡಾತನಂದು ಸಂಸ್ಥೆದ ಮುನ್ನೀರ್ ಪಂಡೇರು. ನಾವು ಏನಾದ್ರೂ ಒಂದು ಪ್ಲಾನ್ ಮಾಡ್ಬೇಕಂತ ಹಲವಾರು ವರ್ಷಗಳಿಂದ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಒಂದು ಒಳ್ಳೆ ಒಂದು ಉದ್ದೇಶ ಇಟ್ಕೊಂಡು ಈ ಕೂಪನ್ ತೆಗೆಯುವ ಗ್ರಾಹಕರಿಗೆ ನಾವು ಮಾಡಿದಂಥ ವ್ಯಾಪಾರದ ಲಾಭದಿಂದ ಗ್ರಾಹಕರಿಗೆ ಏನಾದರೂ ಕೊಡಬೇಕು, ನಮ್ಮ ಅಸೋಸಿಯೇಷನ್ ಇಂದ ಸಮಾಜಕ್ಕೆ ಏನಾದರೂ ಮಾಡಬೇಕು ಹೇಳುವಂತ ಒಂದು ಉದ್ದೇಶ ಇಟ್ಕೊಂಡು ಜನರಿಗಾಗಿ ನಾವು ಎಲ್ಲರಿಗೂ ಒಂದು ಪ್ರತಿ ಖರೀದಿಯೂ ಕೂಡ ಅದರಲ್ಲಿ ಕೂಪನ್ ಇದೆ. ಅದರಲ್ಲಿ ಖರೀದಿಯಾದಂಥ ಕೂಪನ್ ಕಟ್ ಮಾಡಿದ ನಂತರ ಕೂಡ ಬಂಪರ್ ಇದೆ. ಅದರಲ್ಲಿ ಕೂಡ 3ನೇ 4ನೇ ಬಂಪರ್ ಆದ ನಂತರ ಕೂಡ ನಮ್ಮ ಕೂಪನ್ ಅಲ್ಲಿ ಲಕ್ಕಿ ಡ್ರಾ ಅಂತಿದೆ. ಅಂತಹ ಒಂದು ಯೋಜನೆಯನ್ನು ನಾವು ಮಾಡಿದ್ದೀವಿ. ಎಂಜಿ ಹೆಗ್ಡೆ ಪಾತಿರ್ದು ಕೊರೋನಾ ಮಾಮಾರಿಡ್ದು ಬೊಕ್ಕ ಮಾತಿರ್ಲ ಆನ್ಲೈನ್ ಬೇರಗು ಒರ್ಗುದು ಪೊಯ್ ನಿರ್ದಾವ್ರ ಇತ ಎಲ್ಲಿಯ ಮಟ್ಟದ ಅಂಗಡಿ ದನಿಕುಲು ನಷ್ಟದ ಸಾದಿಡುಲ್ಲೇರು. ಅಂಚಾದು ಮಾತಿರ್ಲ ಅಂಗಡಿಗೆ ಪೋದೆ ದೆಪ್ಪಲೆ ಎಲ್ಲೆಲ್ಲ ಬೇರೆದಕ್ಳಿಗೂ ಬೆರಿಸಾಯ ಕೊರ್ಲೆ ಎಂದು ಆರಕೆ ನೊಂಡೆರು. ಸ್ಥಳೀಯ ವ್ಯಾಪಾರಿಗಳ ಹತ್ರವೇ ವ್ಯಾಪಾರ ಮಾಡಿ ಅನೇಕ ಜನ ಕೊರೋನಾ ನಂತರವಂತೂ ಆನ್ಲೈನ್ ವ್ಯಾಪಾರ ಹೆಚ್ಚಾಗಿ ಅನೇಕ ವ್ಯಾಪಾರಸ್ಥರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ನಮ್ಮವರೇ ಬೆಂಬಲವಾಗಿ ನಿಲ್ಲಬೇಕೇ ಹೊರತು ನಾವು ಬೇರೆ ಯಾವುದನ್ನೇ ಅಪೇಕ್ಷೆ ಪಡಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ದಯವಿಟ್ಟು ನಿಮ್ಮ ಸ್ಥಳೀಯ ಅಂಗಡಿಗಳಲ್ಲಿ ಎಲ್ಲ ವ್ಯವಹಾರಗಳನ್ನು ಮಾಡಿಕೊಳ್ಳುವ ಮೂಲಕ ಆನ್ಲೈನ್ ಭೂತವನ್ನು ನಾವು ಬೆನ್ನಟ್ಟಿ ಓಡಿಸಬೇಕು.
ಸೆಪ್ಟೆಂಬರ್ 10ಕ್ಕೆ ಶುರುವಾಯಿನ ಈ ಸ್ಮಾರ್ಟ್ ಫೋನ್ ಫೆಸ್ಟ್ ಜನವರಿ 10 ಮುಟ್ಟ ನಡಪುಂಡು. ಡಿ ಕುಮ್ರಾ ಫೋನ್ ಫೆಸ್ಟ್ LED ಟಿವಿ, ಜುಪಿಟರ್, 2 ಚಕ್ರದ ಗಾಡಿ ಬೊಕ್ಕ ಎಡ್ಡೆ ಇನಾಮ್ಲೆನು ಗೆಂದುನ ಅವಕಾಶ ಉಂಡು. ಡಿ ಕುಮ್ರಾ ತಾಪಕೇರು ಸಲೀಂ, ಮರ್ಯಾದೆ ಗುರ್ಕಾರ್ಯರು ಗುರುದತ್ ಕಾಮತ್ ಪಾಲ್ದೆತೊಂಡೆರು. ಬಂಗಾರ ಪದ್ದೆ ಅಂಗಡಿಗೂ ಗಿರಾಕಿನಂಚ ಬತ್ತಿನ ಕಲ್ವೆ ಒರಿ ಉಂಗಿಲ ಕಂಡದು ತಿಕ್ಕಲ್ದ ಬೂರಿನ ಸಂಗತಿ ಒಡಿಪು ನಗರದ ಜುವೆಲರಿ ಅಂಗಡಿಡ ನಡೆತದುಂಡು. ಕಾಸರಗೋಡ್ದ ಸಾಜು ಪನ್ಪುನ ಕಲ್ವನು ಪತ್ತದು ಪೊಲೀಸರಿಗೆ ಒಪ್ಪಿಯಾದರು. ಬಂಗಾರ ಪದ್ದೆ ಅಂಗಡಿಗೂ ಗಿರಾಕಿನಂಚ ಬತ್ತಿನ ಕಲ್ವೆ ಒರಿ ಉಂಗಿಲ ಕಂಡನಗ ತಿಕ್ಕಲ್ದ ಬೂರಿನ ಸಂಗತಿ ಒಡಿಪು ನಗರದ ಜುವೆಲರಿ ಅಂಗಡಿಡ ನಡೆತದುಂಡು. ಕಾಸರಗೋಡದ ಸಾಜು ಆರೋಪಿಯಾದಿತ್ತದು ಪೊಲೀಸೇರ್ನ ಪತ್ತಡುಲ್ಲೆ. ಅಂಗಡಿಗೆ ಬತ್ತದು ಉಂಗಿಲ ತೋಜಾಲೆ ಪಂಡಿನ ಕಲ್ವೆ ಬೇಲೆದಾರು ಉಂಗಿಲ ತೋಜಾನಗ ಚೈನು ತೋಜಾಲೆ ಪಂತೆ. ಅಂಗಡಿದಾರು ಚೈನು ತೋಜಾನಗ ಕೈಟಿತ್ತಿನ ಉಂಗಿಲ ಪತ್ತೊಂದು ಪದರಾಡಾತೆ. ಅಂಗಡಿದ ದನಿ ಊರುದಕ್ಲಿನ ಸಾಯುಡು ಕಲ್ವನ್ನು ಬೇರೆ ಪತ್ತದು ಉಂಗಿಲಾದಿತ್ತೊಂದು ಕಲ್ವನ್ನು ಪೊಲೀಸರಿಗೆ ಒಪ್ಪಿಯಾದರು. ಕುಂದಾಪುರ ಕೋಟೇಶ್ವರಡು ಉಪಯೋಗದಾಂತಿನ ನೀರ್ದ ಮಾಮಲ್ಲ ಟಾಂಕಿನ ರಕ್ಷಣೆದ ಕ್ರಮದೆತ್ತೊಂದು ದಿಪ್ಪಂಡಲ ಸಾಮಾಜಿಕ ಜಾಲತಾಣಡು ಹೈವೇಗು ನೀರ್ದ ಟಾಂಕಿ ಬೂರ್ದು ಅವಘಡ ನಡೆತದನೆಂದು ಸುದ್ದಿ ಆವೊಂದುಂಡು. ಟಾಂಕಿ ಮಗುರಿನ ವಿಡಿಯೋ ತೂದು ಜನ ಅವೇನು ಬೇತೆನೆ ರೀತಿಡು ಅರ್ಥಮಲ್ ತೊಂದರು. ಕುಂದಾಪುರ ಕೋಟೇಶ್ವರದ್ದು ಉಪಯೋಗದಾಂತಿನ ನೀರ್ದ ಮಾಮಲ್ಲ ಟಾಂಕಿನ ರಕ್ಷಣೆದ ಕ್ರಮದೆತ್ತೊಂದು ದಿಪ್ಪಾಂಡಲ ಸಾಮಾಜಿಕ ಜಾಲತಾಣಡು ಹೈವೇಗು ನೀರ್ದ ಟಾಂಕಿ ಬೂರ್ದು ಅವಘಡ ನಡೆತದನೆಂದು ಸುದ್ದಿ ಆವೊಂದುಂಡು. ಕರಿನ 15 ವರ್ಷಲಿಡು ಉಪಯೋಗ ಆವಂದಿಜ್ಜಂದಿನ ನೀರ್ದ ಮಾಮಲ್ಲ ಟಾಂಕಿನ ಬುಡಂದೆ 1 ಗಂಟೆ ಕಾರ್ಯಾಚರಣೆ ನಡಪಾದ ಕೋಟೇಶ್ವರ ಗ್ರಾಮ ಪಂಚಾಯತ್ ಬೇತೆ ಬೇತೆ ಇಲಾಖೆಲಿನ ಸಾಕಾರಡು ದೆಪ್ಪಾದಿತ್ತನು. ಈ ಪೊರ್ತುಡು ರಕ್ಷಣೆದ ಕ್ರಮದಿತ್ತೊಂದು ಹೈವೆಲ್ಲ ಒಂತೆ ಪೊರ್ತು ಬಂದ್ ಮಲ್ತದಿತ್ತನು. ಅಂಚಾದ ಒವ್ವೇ ಅವಘಡ ಆತಿಜಿಂದು ಕೋಟೇಶ್ವರ ಗ್ರಾಮ ಪಂಚಾಯತ್ ಸಾಮಾಜಿಕ ಜಾಲತಾಣದ ಸುಳ್ಳು ಸುದ್ದಿಗೂ ಮಾಧ್ಯಮಲಿಗೂ ಉತ್ತರ ಕೊಡ್ತುಂಡು. ಇತ್ತೆ ಸಾಮಾಜಿಕ ಜಾಲತಾಣಲಿಡು ಟಾಂಕಿ ಮಗುರಿನ ವಿಡಿಯೋ ಸುದ್ದಿ ಆವೊಂದಿತ್ತದು ಜನ ಅವೇನು ಬೇತೆನೆ ರೀತಿಡು ಅರ್ಥ ಮಲ್ತೊಂದಿರು. ಒಡಿಪುದ ಪಡುಕೆರೆ ಕಡಲ ಬರಿಕು ಸಾರಗಟ್ಲೆ ಜನ ತಿರ್ಗಾಟದಕ್ಕಲು ಬರ್ಪೇರು. ಇಂಚ ಬರ್ಪುನಕ್ಕಲು ರಾತ್ರಿದ ಪೊರ್ತುಡ್ಲ ತಿರ್ಗೊಂದು ಕುಲ್ಲುದು ಪಟ್ಟಾಂಗ ಪಾಡುವೆರು. ಅಂಚಾದು ಮುಲ್ಪದ ಊರ್ದ ಕೆಲವೆರು ರಾತ್ರಿದ ಪೊರ್ತು ಅಲ್ಪ ತಿರ್ಗುನೇನು ನಿಷೇಧ ಮಲ್ತದು ಜಾಗೃತದ ಬ್ಯಾನರ್ ಪಾಡ್ದಿರು. ಒಡಿಪುದ ಪಡುಕೆರೆ ಕಡಲ ಬರಿಕು ಸಾರಗಟ್ಲೆ ಜನ ತಿರ್ಗಾಟದಕ್ಕಲು ಬರ್ಪೇರು. ಇಂಚ ಬರ್ಪುನಕಲು ರಾತ್ರಿದ ಪೊರ್ತುಡ್ಲ ತಿರ್ಗೊಂದು ಕುಲ್ಲುದು ಪಟ್ಟಂಗ ಪಾಡುವೆರು. ಅಂಚಾದು ಮುಲ್ಪದ ಊರ್ದ ಕೆಲವೆರು ರಾತ್ರಿದ ಪೊರ್ತು ಅಲ್ಪ ತಿರ್ಗುನೇನು ನಿಷೇಧ ಮಲ್ತದು ಜಾಗೃತದ ಬ್ಯಾನರ್ ಪಾಡ್ದೆರು. ಪಡುಕರಿತ ಸಾಂಸ್ಕೃತಿಕ ಪರಂಪರೆನು ಒರಿಪೌನಾದಿಟ್ಟಿಡು ಎಂಕುಲು ನಿರ್ಧಾರ ಮುಂಜೇನು ದಿತ್ತೊಂದು ಮಟ್ಟುರ್ದು ಶಾಂತಿನಗರ ಮುಟ್ಟ ರಾತ್ರಿ 8 ಗಂಟೆರ್ದು ಕಾಂಡೆ ಆಜಿ ಮುಟ್ಟ ಒವ್ವೇ ತಿರ್ಗಾಟದಕ್ಲು ಊರುಡು ತಿರ್ಗುನ ಬೀಚುಡು ಕುಲ್ಲುನ ಕಡ್ಡಾಯ ನಿಷೇಧ ಮಲ್ತದಂಡು. ಈ ನಿಯಮ ಮೀರಂಡ ನನ್ನ ಮಿತ್ತು ಉಂಡಾಪನ ಒವ್ವೇ ಸಂಗತಿಗೂ ಊರ್ದಕ್ಲು ಜವಾಬ್ದಾರಿ ಆದ ಪುಜಿರಂದು ಬ್ಯಾನರ್ಡು ಬರೆತಂಡು. ಇತ್ತೆ ಸಾಮಾಜಿಕ ಜಾಲತಾಣುಲಿಡು ಈ ಬ್ಯಾನರ್ ವಿಡಿಯೋ ಬಾರಿ ಸುದ್ದಿ ಮಲ್ತದಂಡು. ತೆಕ್ಕಟ್ಟೆ ಕುಂದಾಪುರದ ಕೋಡಿ ಪರಿಸರದ ಯಶಸ್ವಿ ಕಲಾವೃಂದೊಡ್ದು ಕುಡ್ಲದ ಕದ್ರಡೊಪ್ಪುನ ಕಲ್ಕುರ ಪ್ರತಿಷ್ಠಾನದ ನಿಲಿಟ್ಟು ಕದ್ರ ಕಂಬಳ ಮಲ್ಲಿಕಾ ಬಡಾವಣೆದ ಪ್ರದೀಪ ಕುಮಾರ ಕಲ್ಕುರೇರ್ನ ಎಲ್ಲಡು ಹೂವಿನ ಕೋಲು ಪ್ರದರ್ಶನ ನಡಪಾಯಿರು. ಹೂವಿನ ಕೋಲು ಯಕ್ಷಗಾನದ ಒಂಜಿ ಪ್ರಕಾರ ಆದಿತ್ತದು ಕುಂದಾಪುರ ತಾಲೂಕುಡು ಮಾರ್ನಿಮಿದ ಪೊರ್ತುಡು ಜನಮೆಚ್ಚುಗೆ ಪಡೆಯಿನ ಕಲೆ ಆದುಂಡು. ಮಾರ್ನಿಮಿದ ಪೊರ್ತುಡು ಕುಂದಾಪುರ ತಾಲೂಕುಡು ಹೂವಿನ ಕೋಲು ಯಕ್ಷಗಾನ ಕಲಾ ಪ್ರಕಾರ ಜನಮೆಚ್ಚುಗೆ ಪಡೆತಂಡು. ತೆಕ್ಕಟ್ಟೆ ಕುಂದಾಪುರದ ಕೋಡಿ ಪರಿಸರದ ಯಶಸ್ವಿ ಕಲಾವೃಂದದ ನಿಲಿಟ್ಟು ಕುಡ್ಲದ ಕದ್ರಡೊಪ್ಪುನ ಕಲ್ಕುರ ಪ್ರತಿಷ್ಠಾನದ ನಿಲಿಟ್ಟು ಕದ್ರ ಕಂಬಳ ಮಲ್ಲಿಕಾ ಬಡಾವಣೆದ ಪ್ರದೀಪ ಕುಮಾರ ಕಲ್ಕುರೇರ್ನ ಇಲ್ಲಡು ಹೂವಿನ ಕೋಲು ಪ್ರದರ್ಶನ ನಡಪಾಯಿರು. ಹಿರಿಯ ಯಕ್ಷಗಾನ ವಿದ್ವಾಂಸರು ಡಾ ಎಂ ಪ್ರಭಾಕರ ಜೋಶಿ ತುಡರ್ ಬುಲ್ಪು ಪೊತ್ತಾದು ಕಾರ್ಯಕ್ರಮ ಉದ್ದಿಪನ ಮಲ್ತೆರು. ಭಾಗವತರಾದ ದೇವದಾಸರಾವ್ ಕೂಡ್ಲಿ, ಮದ್ದೊಳಿದಾರಾದ ಸ್ಕಂದ ಮುರಾರಿ, ಸಂಯೋಜಕರು ವೆಂಕಟೇಶ ವೈದ್ಯ, ಕಲಾವಿದರು ಪರಿಣಿತಾ, ಆರತಿ, ಹರ್ಷಿತಾ, ಪವನ್, ರಚಿತ್, ಪೂರ್ವಿ ಹೂವಿನ ಕೋಲು ಯಕ್ಷಗಾನ ನಡಪದ್ ಕೊರಿಯರು. ಮನೋವಲ್ಲಭನಿಂದ ಅಪ್ಪಣೆ ಪಡೆದೆ ಗೋಪಿ ವಲ್ಲಭನನ್ನು ಮನದಲ್ಲಿ ಸ್ಮರಿಸಿದೆ. ತ್ರಿಭುವನದಲ್ಲೆಡನಾದ ಪಾರ್ಥನ ಸರಿಸಕ್ಕಾಗಿ ನಡೆಯುತ್ತೇನೆ.
ಧರ್ಮಕ್ಕೆ ಅಪಚಾರ ಮಾಡಬೇಡ. ಆದ್ದರಿಂದ ಹೇಗೆ ಬಂದಿದ್ದೀಯೋ ಹಾಗೆ ಇಲ್ಲಕ್ಕೆ ಹೋಗು. ಹೋಗುತ್ತೇನೆ. ಯಾವಾಗ ಗೊತ್ತೇ? ನಮ್ಮ ಭೀಮಸೇನರಿಗಾದ ಅಪಮಾನವನ್ನು ತೀರಿಸಲು ಬಂದವಳು. ನೀವು ನಿಮ್ಮಣ್ಣನ ಪಾದಕ್ಕೆ ಎರಗಿ ಕ್ಷಮೆ ಕೇಳಬೇಕು. ಇಲ್ಲವಾದರೆ ಯುದ್ಧಕ್ಕೆ ಸಿದ್ಧರಾಗಿ ನಿಂತ ಈ ಪಾಂಚಾಲೆಯ ಬಾಣವಾದಗಳನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ದ್ರೌಪದಿ, ಬಿಡು ಬಿಡು ನಿನ್ನಯ ತಡಗಿನ ನುಡಿಯ ಕೋಲನ್ನ ಕೋಲು ಕೋಲು ಮುತ್ತಿನ ಕೋಲು ಕೋಲು ಶ್ರೀಕೃಷ್ಣನ ಬಲಗೊಂಬೆ ನನ್ನದ ಕೋಲು ಕೋಲೆನ್ನಿರೆ, ನನ್ನದ ಕೋಲು ಕೋಲೆನ್ನಿರೆ, ಚಿನ್ನದ ಕೋಲು ಕೋಲೆನ್ನಿರೆ. ಸಾರಸಭವ ಚಿರವಾರಿಧಿ ತಡಿಯೊಳು ಕಲಾವಿದರಿಗಾದು ಶಾಲ್ ಪಾಡ್ದು ನಿಂಪದ ಕಾಣಿಕೆ ಕೊಡ್ದು ಪ್ರದೀಪ್ ಕುಮಾರ್ ಕಲ್ಕೂರ ಮರ್ಯಾದೆ ಮಲ್ತಿರೋ. ಪ್ರಭಾಕರ ಜೋಶಿ ಪಾತಿರ್ದು ಮಾತಾ ಕಡಿಕ್ಲ ಆಟದ ಮೇಳ ಪೋಯರೆ ಸಾಧ್ಯಜ್ಜಿ ಇಂಚಿನ ಪುರ್ತುಡು ಹೂವಿನ ಕೋಲು ಯಕ್ಷಗಾನ ರೂಪಕದಂಚ ಒಂಜಿ ಕಲಾ ಪ್ರಕಾರನು ಪುದರ್ ಪಡೆಪುನಂಚ ಮಲ್ಪುನು ಎಡ್ಡ ಸಂಗತಿ. ಇಂಚಿನ ಕಾರ್ಯಕ್ರಮಲು ನನಲಾತ್ ಪುದರ್ ಪಡೆವಡೆಂದು ಪಂಡೆರು. ಹಾಗೆ ಹೂವಿನ ಕೋಲು ಮತ್ತು ಎಲಾಯ್ಡ್ ಆರ್ಟ್ಸ್ ಅದಕ್ಕೆ ಸಂಬಂಧಪಟ್ಟ ಇಂಥ ಕಲೆಗಳ ಅಭಿವೃದ್ಧಿ, ಅದನ್ನು ಸಂಘಟನೆಯನ್ನು ಕರೆಸುವ ಹಂದೆಯವರ ಉಮೇದು ಇನ್ನೂ ಹಾಗೆ ಇರಲಿ. ಹಂದೆಯವರ ಮನೆತನವೇ ವರ್ತಮಾನ ಕಾಲದ ವಿಸ್ಮಯ. ಅಷ್ಟು ಡೆಡಿಕೇಟೆಡ್ ಮತ್ತು ಒಳ್ಳೆ ಮನುಷ್ಯರು ಇರ್ತಾರೆ ಅಂತಲೇ ನಂಬಬಾರ್ದು. ನಾನೆಲ್ಲ ಅಷ್ಟು ಒಳ್ಳೆದಲ್ಲ, ಐ ಆಮ್ ನಾಟ್ ದ್ಯಾಟ್ ಗುಡ್. ಅಂದರೆ ಕಲ್ಕೂರು ಎಂಥದ್ದು ನೋಡಿದಣಿಯನ್ನು ನಿಚ್ಚಲುಚಿತವ ಮಾಡಿದಣಿಯನ್ನು ಇಲ್ಲಿ ಮ್ಯೂಸಿಯಂ ನೋಡಿದ್ರೆ ಗೊತ್ತಾಗ್ತದೆ. ಒಳಗೆ ಹೊರಗೆ ಈ ಕಲಾಕೃತಿಗಳ ಮಧ್ಯದಲ್ಲಿ ಆಗುದು ಅದು ಕಪ್ಪಾಟೆ ಈಗ ಹೆಚ್ಚಿಗೆ, ಅದಕ್ಕೆ ಈಗ ಪೇಂಟ್ ಮಾಡಿದ್ದಾರೆ. ಸಂತೋಷ ಪಡೋದು ವಾರ್ನಿಷ್ ಮಂಟಪ ಇದರ ಹಿಂದೆ ಎಲ್ಲ ಒಂದು ಅಭಿರುಚಿ ಇದೆ. ಮಕ್ಕಳಿಗೆ ಅಂತ ತಿಳ್ಕೋಬೇಕು. ಇಲ್ಲಿ ಬರುವಾಗ ಒಂದು ಡಿಫರೆಂಟ್ ಆದ ವಿಭಿನ್ನವಾದ ಒಂದು ಸನ್ನಿವೇಶ ಕಾಣ್ತದೆ. ಈ ರೀತಿಯ ಕಲಾಭಿರುಚಿ ಸಮಾಜದಲ್ಲಿ ಕೆಲವರಿಗಾದರೂ ಬಂದರೆ, ಬರೇ ಸಂಗ್ರಹದ ಪ್ರವೃತ್ತಿ ಅಲ್ಲ, ಕಲ್ಕೂರಲ್ಲಿ ಇಳಿದು ಕೆಲಸ ಮಾಡಿ ಸಂಘಟಿಸುವುದು ಕಾರ್ಯಕ್ರಮ, ಮನೆಗೆ ಕರೆಯುವುದು. ಮನೆಗೆ ಒಂದು ತಂಡವನ್ನು ಕರಿಬೇಕಾದ್ರೆ ಮಕ್ಕಳು ಮತ್ತು ಹಿರಿಯರೆಲ್ಲ ಅರ್ಥ ಮಾಡಬೇಕಾದ ವಿಷಯ. ಆಲ್ಮೋಸ್ಟ್ ಇಡೀ ದಿವಸ ಕಲ್ಕೂರದ ಅದಕ್ಕೆ ಹೋಯ್ತು. ಪ್ರದೀಪ ಕುಮಾರ ಕಲ್ಕೂರ ಪಾತಿರ್ದು ಇತ್ತೆದ ಜವಣ ಜವಂದಿ ಬೇತೆ ಬೇತೆ ಬಗಿತ ಹಾಳ ಅಭ್ಯಾಸಲಿಗೆ ಬೋರ್ವೇರು. ಇದಕ್ಕೆ ಕಾರಣ ಎಲ್ಯ ಪ್ರಾಯುಡು ಸಂಸ್ಕಾರ ತಿಕ್ಕಂದೆ ಉಪ್ಪುನವು ಆದುಂಡು. ಅಂಚಾದ ಜೋಕ್ಲೆಗೆ ಎಲ್ಯ ಪ್ರಾಯುಡೆ ಸಂಸ್ಕಾರ ಕಲ್ಪವನ ಜಬದಾರಿ ಮಾತಿರ್ನಲ ಮಿತ್ತುಂಡು. ಅವೇನು ಕಲ್ಪಾಂಡ ಭವಿಷ್ಯಡು ಅಕುಲು ಕಲೆ ಸಾಹಿತ್ಯ ಸಂಸ್ಕೃತಿ ಒರಿಪವನ ಆಸ್ತಿ ಆದುಪ್ಪುವಿರಂದು ಪಂಡಿರು. ಮಕ್ಕಳಲ್ಲಿ ಈ ಚಿಂತನೆಯನ್ನು ನಾವು ಆರಂಭಿಕದಲ್ಲಿ ಕೊಟ್ಟರೆ ಬಹಳ ಆ ಮಕ್ಕಳು ಮುಂದಿನ ಜೀವನದಲ್ಲಿ ಅವರ ಸಾಧನಾ ವ್ಯವಸ್ಥೆಯಲ್ಲಿ ವ್ಯಸನ ಮುಕ್ತರಾಗಿ ಅವರು ಬದುಕನ್ನು ಶಿಸ್ತುಬದ್ಧವಾಗಿ ಭಾಷಾ ಶುದ್ಧತೆ ಜೀವನ ಶುದ್ಧತೆ ಕಂಡುಕೊಳ್ಳಿಕ್ಕೆ ಕಾರಣವಾಗ್ತಂಥ ನೆಲೆಯ ಒಂದು ಪ್ರತಿರೂಪ ಅದು ಆರಂಭಿಕ ಹಂತವೇ ಹೂವಿನ ಕೋಲು ಅಂತ ಹೇಳುವಂಥ ಒಂದು ವಿಶಿಷ್ಟವಾದಂಥ ಕಲಾ ಪ್ರಕಾರ. ಅದು ಯಕ್ಷಗಾನದ ಆರಂಭಿಕ ಭೂಮಿಕೆ. ಈ ಪ್ರದೇಶದಲ್ಲಿ ನಾವು ಚಿಕ್ಕಮೇಳ ಅಂತ ನೋಡ್ತೇವೆ. ಈ ಪ್ರದೇಶದಲ್ಲಿ ಕೃಷ್ಣವೇಷ ಅಂತ ಹೇಳ್ಕೊಂಡು ನೋಡ್ತೇವೆ, ಮಳೆಗಾಲದಲ್ಲೆಲ್ಲ ಬರ್ತಾರೆ. ಆ ಬಡಗು ಪ್ರದೇಶದಲ್ಲಿ 2 ಸ್ತಂಭದ ಜೊತೆಗೆ ಅವರು ಬರ್ತಾ ಕೋಲಾಟದ ಕೋಲಿನ ಒಂದಿಗೆ ಭಾಗವತರ ಹಿನ್ನೆಲೆಯೊಂದಿಗೆ ಒಂದರ್ಥದ ಐಗಳ ಮಟ್ಟದ ಶಿಕ್ಷಣದ ಪದ್ಧತಿ ಅದು. ಅವರು ಅದನ್ನು ಪ್ರಸ್ತುತಪಡಿಸುವಂಥ ರೀತಿ ಲಯಬದ್ಧವಾಗಿ, ತಾಳಬದ್ಧವಾಗಿ, ಜ್ಞಾನಬದ್ಧವಾಗಿ, ಜ್ಞಾನದ ಚಿಂತನೆಯೊಂದಿಗೆ, ಆರಂಭಿಕದ ಜ್ಞಾನ ಚಿಂತನೆಯೊಂದಿಗೆ ಅವರು ಹೇಳುವ ಸ್ವರೂಪ ಅದು ಅತ್ಯದ್ಭುತವಾದುದು. ಸುಧಾಕರರಾವ್ ಪೇಜಾವರ, ಜನಾರ್ದನ ಹಂದೆ, ರಾಮಚಂದ್ರ ಭಟ್, ಕೃಷ್ಣವೇಣಿ ಈ ಪೊರ್ತುಡಿತ್ತಿರು. ಬಡಗುತಿಟ್ಟು ಯಕ್ಷಗಾನದ ಈ ಕಲೆಕ್ ಮಲ್ಲ ಇತಿಹಾಸ ಪರಂಪರೆ ಉಂಡು. ಮಾರ್ನಿಮಿದ ಪೊರ್ತುಡು ನಡಪನ ಈ ಕಲೆ ಕುಂದಾಪುರ ತಾಲೂಕು ಮಾತ್ರಾತ್ ಬ್ರಹ್ಮಾವರ, ಬಾರಕೂರು, ಕೋಟ, ಬೈಂದೂರು ಬಾಗುಲೆಡ್ ಕಲಾಕೂಟುಲುಲ್ಲ. ದೂರದ ಧರ್ಮಸ್ಥಳ ಮುಟ್ಟಲ ಇಲ್ಲಿ ಇಲ್ಲಡೆ ದೇವಸ್ಥಾನಲಿಗೆ ಪೋದು ಪ್ರದರ್ಶನ ಕೊರ್ದು ಕಲೆ ಒರಿಪಾಯರೆ ಪುಣೆ ಹೊಂದಿಲ್ಲ. ಈ ಹೂವಿನ ಕೋಲು ಯಕ್ಷಗಾನ ಪ್ರಕಾರಡು ಚೆಂಡೆಜ್ಜಿ ಒಂಜೇ ಲೆಕ್ಕದ ದುತ್ತೈತಡು ಆಂಜೋಕುಲು ತರಿಕ್ ಬೊಲ್ದು ಟೊಪ್ಪಿ ಪಾಡುನವು ಸಂಪ್ರದಾಯದ ಕ್ರಮ. ಎದುರುಡು ದೀಪುನ ಹೂವಿನ ಕೋಲು ತುಯ್ಯರೆ ಬಾರಿ ಪೊರ್ಲಾದಿಪ್ಪುಂಡು. ಸುತ್ತಲ ಪಚ್ಚೆ ಪಜಿರ್ದ ಭೂಮಿಯಪ್ಪೆನ ಮಟ್ಟಿಲ್ಡು ಭಕ್ತಿರ್ನ ಇಷ್ಟಾರ್ಥ ಸಿದ್ಧಿ ಮಲ್ತೊಂದುಂಡು ಬೆಳ್ತಂಗಡಿದ ಸೂರ್ಯ ಶ್ರೀ ಸದಾಶಿವ ರುದ್ರ ದೇವಸ್ಥಾನ ಮುಲ್ಪದ ಇಸೇಸ ಪಂಡ ಅವು ಮಣ್ಣದ ಮೂರ್ತಿಲೆನ ಪರಕೆ ಇತ್ತೆ ಆವಾಗಿಟೊಂಜಿ ವರದಿ. ಸುತ್ತಲ ಪಚ್ಚೆ ಪಜಿರ್ದ ಭೂಮಿಯಪ್ಪೆನ ಮಟ್ಟೆಲು ಐತ ನಡುಟು
ಬಾರಿ ಪೊರ್ಲುದ ದೇವಸ್ಥಾನ ಸೋಕುದ ದೇವಿರ್ನ ಕೆದು ನಿಚ್ಚಲ ಊರು ಪರವೂರ ಭಕ್ತಿರು ಬತ್ತದು ಇಂಬುನಟ್ಟೊನ್ನ ಪುಣ್ಯಕ್ಷೇತ್ರ ಒಂದು ದಕ್ಷಿಣ ಕನ್ನಡ ಜಿಲ್ಲೆದ ಬೆಳ್ತಂಗಡಿಡುಪ್ಪುನ ಸುರಿಯ ಶ್ರೀ ಸದಾಶಿವ ರುದ್ರ ದೇವಸ್ಥಾನ. ಈ ದೇವಸ್ಥಾನ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಮುಟ್ಟ ಉಪ್ಪುನ ಉಜಿರೆಡ್ದು 4 ಕಿಲೋಮೀಟರ್ ಬೊಕ್ಕ ಬೆಳ್ತಂಗಡಿಡ್ದು ಮೂಡಾಯಿಗ್ 8 ಕಿಲೋಮೀಟರ್ ದೂರ ಉಂಡು. ಮುಲ್ಪದ ವಿಶೇಷ ಪಂಡ ಮಣ್ಣದ ಮೂರ್ತಿ ಸೊತ್ತುಲೆನ ಪರಕೆ. ದುಂಬುದ ಕಾಲುಡು ಒರ್ತಿ ಪೊಂಜವು ಮಗೆ ಸುರಿಯನ ಒಟ್ಟುಗು ಕಾಡುಗು ತಪ್ಪು ಕನೆರ ಪೋದಿತ್ತೆರೆಗೆ ತಪ್ಪು ಕಡಪುನಗ ತಪ್ಪುದ ಈಡೇಟಿತ್ತಿನ ಲಿಂಗ ರೂಪದ ಶಿಲೆ ಕಲ್ಲುಗು ಕತ್ತಿ ತಾಗದು ನೆತ್ತೆರ ರಟ್ಟಣಿಗೆ ಓಡಿತೊನ್ನ ಪುಂಜವು ಮಗನು ಓ ಸುರೆಯ ಪಂಡುದು ಲೆತ್ತಲ್ಗೆ ಐಡ್ದು ಬುಕ್ಕ ಆ ಜಾಗೆಗೂ ಸುರಿಯ ಇಂಚ ಪುದರಾಂಡೆಂದು ಪಂಪೆರೋ. ಭೃಗು ಋಷಿನ ಶಿಷ್ಯರು ತಪಸ್ಸು ಮಲ್ತೊಂದಿತ್ತದು ಅರೆನ ತಪಸ್ಸು ಒಲಿದು ಬತ್ತಿನ ಶಿವ ಪಾರ್ವತಿಯರು ಲಿಂಗ ರೂಪಡು ನಿಲೆ ಆಯರಿಂದ ನಂಬಿಕೆ ಉಂಡು. ಸುರಿಯ ದೇವಸ್ಥಾನದ ಆಡಳಿತ ಮುಕ್ತೇಸರಿರು ಸತೀಶ್ ಚಂದ್ರ ಪಾತೆರ್ದು ಕ್ಷೇತ್ರದ ಬಗೆಟ್ಟು ವಿವರ ಕೊರಿಯರು. ಪ್ರಪಂಚದ ಉಂಡು ಉಂಡ ಪ್ರತಿಯೊಂದು ಮಂಡದ ರೂಪಡು ಎಂಗ್ಲ ದೇವಸ್ಥಾನದ ಪರಕೆ ಬನ್ನೊಟ್ಟು ತೋರ ಸಾಧ್ಯತೆ ಉಂಡು. ದುಂಬೂರ್ದಾನ ಹೋಯ್ತು ನೋಡಿನಾಗ ಪೆತ್ತ ಗಂಜಿ ತೊಟ್ಲ ಬಾಲೆ ಎಲಿ ಪೆರ್ಗುಡೆ ಪಂಜಿ ಇಂಚಿನ ಪರಕೆ ಇತ್ತು. ಇತ್ತ ಸಾಧಾರಣ ಪ್ರತಿಯೊಂದು ಪರಕೆಲ್ಲ ಅಕ್ಕಲ ಮನಸೋಭಿಷ್ಟ ನಡಪುಂಡು ಕೊರಿಬುಕ್ ಕೊಟ್ಟಾರ ನಡಪುಂಡು ಬಂದು ಒಂಜಿ ವಿಶ್ವಾಸ ಕೊರೊಂದುಲ್ಲ ನಡತೆಲ್ಲ ಉಂಡು. ಕಮ್ಮಿ ಒಂಜಿ ಕೋಟಿ ಪರಕೆ 20 ಸಾಧ್ಯತೆ ಉಂಡು. ಅಲ್ಲಿ ಇತ್ತೆ ಪಾಡ್ನೇನು ಪರಕೆ ಕೊಂಡದ ಪಾಡ್ಲ ಜಾಗಡೆ ದೇವರನ್ನ ಉದ್ಭವ ಆತನ ಅಲ್ಪ ಜಾಗದ ಇಕ್ಕಟ್ಟು ಆಯ ನಡೆದವ ಕೊಣತ ದೇವರಿಂದ ಮುಲ್ಪ ಪ್ರತಿಷ್ಠೆ ಮಲ್ತನ ಅಂದು ಒಂಜಿ ಪಾತ್ರ ನಡ್ತೊಂದುಂಡು. ಕಾರಣಿಕ ಭಾಳ ವಿಶೇಷವಾದ ನಡ್ಕೊಂಡಿದ್ದವರ ಜನಕ್ಕೆ ಭಕ್ತಿಯಲ್ಲಿ ದಿನ ಅಧಿಕ ಸಂಖ್ಯೆ ಬರ್ತದೆ. ಅಕ್ಕಲಿಗೆಲ್ಲ ಮನಸೋಭಿಷ್ಟ ನಡಪದು ಕೊರೊಂದುಲ್ಲಿருந்து ಒಂದು ಪಾತ್ರ. ನಾವು ಬೆಂಗಳೂರಿಂದ ಬಂದಿದ್ವಿ. ನಮಗೆ 1 ವರ್ಷ ಮುಂಚೆ ಹುಷಾರಿರಲಿಲ್ಲ, ಅನಾರೋಗ್ಯ ಇತ್ತು. ಅದು ವಾಸಿ ಆದರೆ ಬಂದು ಹರಕೆ ತೀರಿಸ್ತೀವಿ ಅಂದ್ಕೊಂಡ್ವಿ. ಅದು ವಾಸಿ ಆಯಿತು, ಅದರಿಂದ ಬಂದು ಹರಕೆ ತೀರಿಸ್ತಾ ಇದ್ವಿ. ನಾವು ತುಮಕೂರಿಂದ ಬಂದಿರೋದು. ಹರಕೆ ಹೊತ್ಕೊಂಡಿದ್ವಿ ಮದುವೆಗೋಸ್ಕರ ಬಂದು ಕಂಪ್ಲೀಟ್ ಆದಮೇಲೆ ಬಂದಿದ್ದೀವಿ. ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ವಿ. ಇಲ್ಲಿ ನಮ್ಮ ಮಿಸ್ಸಸ್ ಅವರು ಹರಕೆಯನ್ನು ಅಂದ್ಕೊಂಡಿದ್ರು. ಆ ಹರಕೆ ನಮಗೆ ಇವತ್ತು ದೇವರು ಪ್ರತಿಫಲ ಕೊಟ್ಟಿದ್ದಾನೆ. ಅದರಿಂದ ಮತ್ತೆ ದರ್ಶನಕ್ಕೆ ಬಂದಿದ್ದೀವಿ. ಮಣ್ಣದ ಪರಕೆಗಾದು ಬೊಂಬೆಲೆನು ಮೂರ್ತಿಲೆನು ಬೇತೆ ನಮೂನೆದ ರೂಪುಲೆನು ಮಣ್ಣಡು ತಯಾರು ಮಲ್ತದು ಅವೆನು ಬೇಯರೆದೀದು ಪರಕೆದ ಸಂದಾಯ್ತಗು ದೀಪೆರು. ಭಕ್ತರು ಅವೆನು ಅರ್ಪಣೆ ಮಲ್ಪನಗ ಓಲ್ಲ ಪುಡದುಪ್ಪೆರ ಬಲ್ಲಿ ದೂರದ ಊರುಲೆಡ್ದು ಬರ್ಪನ ಭಕ್ತರಿಗೂ ಪರಕೆಗೆ ಬೋಡಾದು ಮಾತಾ ರೀತಿದ ಬೊಂಬೆಲೆನು ಕುಂಬಾರೆರೆಡ್ದು ತಯಾರು ಮಲ್ತದು ದೇವಸ್ಥಾನಡು ದೀಪೆರು. ಭಕ್ತಾದಿಗಳು ಈ ರೀತಿಯಾಗಿ ಮಣ್ಣಿನ ಹರಕೆಯನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಆನಂತರ ಈಡೇರಿದ ನಂತರ ಅವರು ದೇವಸ್ಥಾನಕ್ಕೆ ಬಂದು ಅಲ್ಲಿಯೇ ಆ ಮಣ್ಣಿನ ಹರಕೆ ಸಿಗುವಂಥ ಸೌಲಭ್ಯ ಮಾಡಲಾಗಿದೆ ಆಡಳಿತದ ವತಿಯಿಂದ. 1 ಸೇರು ಅಕ್ಕಿ, 1 ತೆಂಗಿನಕಾಯಿ, 5 ರೂಪಾಯಿ ಕಾಣಿಕೆ, ಇದನ್ನು ಒಂದು ತಟ್ಟೆಯಲ್ಲಿಟ್ಟು ದೇವರ ಮುಂದೆ ಇರುವಂಥ ನಂದಿ ಮಂಟಪದಲ್ಲಿ ಅರ್ಚಕರಲ್ಲಿ ಇದನ್ನು ಕೊಟ್ಟಾಗ ಅವರ ಪ್ರಾರ್ಥನೆ ನೆರವೇರ್ತದೆ. ಅಲ್ಲಿರುವಂಥ ಪೂಜಾರಿಯವರು ಇದನ್ನು ಸ್ವೀಕರಿಸಿ ನಿಮ್ಮ ಏನು ಪ್ರಾರ್ಥನೆ, ನಿಮ್ಮ ಹರಕೆ ಸಂದಾಯ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅಲ್ಲಿಗೆ ಹರಕೆ ಸಂದಾಯ ಆದಾಗೆ ಆಗ್ತದೆ. ಆನಂತರ ಮಧ್ಯಾಹ್ನ ಪೂಜೆಯ ಮೊದಲು ಅಲ್ಲಿ ಏನು ಹರಕೆ ಭಕ್ತಾದಿಗಳು ಒಪ್ಪಿಸಿದ್ದಾರೆ ಅದನ್ನು ಸಮೀಪದಲ್ಲಿ ಇರುವಂಥ ಒಂದು ಹರಕೆ ಬನ ಅನ್ನುವಂಥ ಒಂದು ಮೂಲ ಕ್ಷೇತ್ರ ಇದೆ ಈ ದೇವಸ್ಥಾನದ್ದು. ಅಲ್ಲಿ ಅರ್ಚಕರು ಕೊಂಡೋಗಿ ಅಲ್ಲಿ ಇಟ್ಟು ಪೂಜೆ ಮಾಡಿ ಮತ್ತೆ ಹಿಂದಿರುಗ್ತಾರೆ. ಇದು ಇಲ್ಲಿಯ ಸಂಪ್ರದಾಯ. ಮಣ್ಣದ ಪರಕಿನ ಭಕ್ತರು ಸೀದಾ ಪರಕೆದ ಬನುಟು ದೀವಂದೆ ದೇವಸ್ಥಾನಡು ಪೂಜೆ ಮಲ್ಪುನಕ್ಲು ಪೂಜೆ ಮಲ್ತಿ ನಡೆದು ಬೊಕ್ಕ ಪರಕೆ ಸಂದಾವುಡು ದೇವಸ್ಥಾನದ ಆಡಳಿತ ಮಂಡಳಿ ಜಾಗೃತಿ ಪಂತಲು. ಟ್ರೈನ್ಡ್ ನರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಕರ್ನಾಟಕ ಸ್ಟೇಟ್ ಬ್ರಾಂಚ್ ಬೊಕ್ಕ ದಕ್ಷಿಣ ಕನ್ನಡ ಒಡಿಪು ಜಿಲ್ಲೆಲಿನ ನರ್ಸಿಂಗ್ ಸಂಸ್ಥೆಲಿನ ಜತೆ ಸೇರಿಗೆಡು ಗ್ಲೋಬಲ್ ಗೆ ಗ್ರಾಸ್ ರೂಟ್ ಪನ್ಪುನ ಕಾನ್ಫರೆನ್ಸ್ ಅಕ್ಟೋಬರ್ 17 ಕುಡ್ಲದ ಡಾಕ್ಟರ್ TMA ಪೈ ಕನ್ವೆನ್ಷನ್ ಸೆಂಟರ್ ನಡಪೆರೆ ಉಂಡು ಡಾಕ್ಟರ್ ಲರಿಸಾ ಮಾರ್ತಾ ಸಾಮ್ಸ್ ಪಂತೆರ.
ಟ್ರೈನ್ಡ್ ನರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಕರ್ನಾಟಕ ಸ್ಟೇಟ್ ಬ್ರಾಂಚ್ ಬೊಕ್ಕ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಲಿನ ನರ್ಸಿಂಗ್ ಸಂಸ್ಥೆಲಿನ ಜೊತೆ ಸೇರಿಗೆಡು ಗ್ಲೋಬಲ್ ಗೆ ಗ್ರಾಸ್ ರೂಟ್ ಪಂಪನ ಕಾನ್ಫರೆನ್ಸ್ ನಡಪರೆ ಉಂಡು ಡಾಕ್ಟರ್ ಲರೀಸಾ ಮಾರ್ತಾ ಸಾಮ್ಸ್ ಪಂತೆರು ಕುಡ್ಲಡು ಬುಧಾರ ಸುದ್ದಿಕೂಟ ನಡಪಾದ ಪಾತಿರ್ದು ನರ್ಸಿಂಗ್ ಅಡ್ಮಿನಿಸ್ಟ್ರೇಷನ್ ಲೀಡರ್ಶಿಪ್ ಬೊಕ್ಕ ಡಿಸಿಷನ್ ಮೇಕಿಂಗ್ ಮಾರ್ಗದರ್ಶನ ಕೊರ್ಪುನ ಬಗೆಟ್ ಅಖಿಲ ಭಾರತೀಯ ಮಟ್ಟುಡು ಕಾನ್ಫರೆನ್ಸ್ ನಡಪರೆ ಉಂಡು ಕುಡ್ಲದ ಡಾಕ್ಟರ್ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ಡ್ ಅಕ್ಟೋಬರ್ 15 ಸಮ್ಮೇಳನ ನಡಪೆರೆಯುತ್ತಿದ್ದು ಭಾರತೀಯ ನರ್ಸಿಂಗ್ ಕೌನ್ಸಿಲ್ ಗುರ್ಕಾರ್ಯರು ಡಾಕ್ಟರ್ ಟಿ ದಿಲೀಪ್ ಕುಮಾರ್ ಉದಿಪನ ಮಲ್ಪೆಯರೆಂದು ಪಂಡಿರು. ಈ 3 ಧ್ಯೇಯ ವಾಕ್ಯಗಳು ನಡೆಸಿಕೊಡಲು 1 ದಿನದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಟ್ರೈನ್ ನರ್ಸಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅದು 1908ರಲ್ಲಿ ಆರಂಭವಾದದ್ದು. ಅದರ ಕರ್ನಾಟಕದ ಶಾಖೆ ಅದು ಕರ್ನಾಟಕ ಬ್ರಾಂಚ್ ಅದು 48 ವರ್ಷಗಳಿಂದ ಕರ್ನಾಟಕದಲ್ಲಿ ಕಾರ್ಯ ಆಚರಿಸುತ್ತಿದೆ. ಇದರ ಮುಖ್ಯ ಉದ್ದೇಶ ಏನೆಂದರೆ ನಮ್ಮ ಎಲ್ಲ ನರ್ಸಿಂಗ್ ಬಾಂಧವರಿಗೆ ಅವರಿಗೆ ಕಂಟಿನ್ಯೂಯಿಂಗ್ ನರ್ಸಿಂಗ್ ಎಜುಕೇಷನ್ ಪ್ರೋಗ್ರಾಮ್ ಮತ್ತು ಏನೋ ಸಮಸ್ಯೆಗಳಿದ್ದರೆ ಅದನ್ನು ಸರ್ಕಾರದ ಗಮನಕ್ಕೆ ತರುವುದು ಮತ್ತು ಅವರಿಗೆ ಸಹಾಯಕರಾಗಿರುವುದು ಮತ್ತು ವಿದ್ಯಾರ್ಥಿಗಳಿಗೆ SNA ಅಂದರೆ ಸ್ಟೂಡೆಂಟ್ ನರ್ಸ್ ಅಸೋಸಿಯೇಷನ್ ಮೂಲಕವಾಗಿ ಅವರಿಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಇದೇ ಇದರ ಮೂಲ ಉದ್ದೇಶ. ಡಾಕ್ಟರ್ ಇಫ್ತಿಕಾರ್ ಅಲಿ, ಡಾಕ್ಟರ್ ಫಾತಿಮಾ ಡಿ ಸಿಲ್ವಾ, ಡಾಕ್ಟರ್ ಲೀನಾ ಕೇಸಿ, ಜಸಿಂತಾ ಡಿಡೋಸ್ ಸುದ್ದಿ ಕೊಟ್ಟುಡಿತ್ತಿರು. 14ನೇ ರಾಷ್ಟ್ರೀಯ ಕನ್ನಡ ಸಂಸ್ಕೃತಿ ಸಮ್ಮೇಳನ ಕುಡ್ಲದ ಪುರಭವನಡು ಅಕ್ಟೋಬರ್ 14 ಶುಕ್ರವಾರ ನಡಪೆರುಂಡು. ಆನಿಕಾಂಡೆ ಎನ್ಮರೇಕ್ ರಂಗೋಲಿ ರಸಪ್ರಶ್ನೆ ಸಮೂಹ ಗಾನ ಬೊಕ್ಕ ಕವನ ರಚನಾ ಪಂಥ ಒರ್ಮೇಕ್ ಸಮ್ಮೇಳನದ ಗುರ್ಕಾರ್ಯರ್ನ ಮೆರವಣಿಗೆ ನಡಪುಂಡು. 10 ಗಂಟೆಗೆ ಸಮ್ಮೇಳನದ ಗುರ್ಕಾರ್ಯರು ಡಾಕ್ಟರ್ ಸತೀಶ್ ಕುಮಾರ್ ಎಸ್ ಹೊಸಮಣಿ ಗುರ್ಕಾರ್ಮಿಡ್ ಮಂತ್ರಿ ವಿ ಸುನಿಲ್ ಕುಮಾರ್ ಸಮ್ಮೇಳನ ಉದಿಪನ ಮಲ್ಪೇರು. ಬಯ್ಯ 4 ಮುಗಿತಲ ಲೇಸ್ ಪ್ರಶಸ್ತಿ ಪ್ರದಾನ ಬೂಕಲೆನ ಲೋಕಾರ್ಪಣೆ ಅಟ್ಟಣೆ ಆತನಂದು ಹೃದಯವಾಹಿನಿ ಪತ್ರಿಕೆದ ಸಂಪಾದಕರು ಕೆಪಿ ಮಂಜುನಾಥ್ ಸಾಗರ್ ಪ್ರಕಟಣೆ ತೆರಿಪಾದರು. ಇತ್ತೆ ಕುಡೋರ ಇನಿತ ಮಲ್ಲ ಸುದ್ದಿಲು. ಉಜ್ಜಯಿನಿ ಶ್ರೀ ಮಹಾಕಾಳೇಶ್ವರ ದೇವಸ್ಥಾನದ ಕಾರಿಡಾರ್ ಅಭಿವೃದ್ಧಿ ಯೋಜನೆದ ಉದಿಪನ ಬೊಕ್ಕ ಲೋಕಾರ್ಪಣೆ. ಬಿಜೆಪಿ ಬೆಳ್ತಂಗಡಿ ಮಂಡಲದ ನಿಲೆಟ್ಟು ಕುತ್ಯಾರ್ ದೇವಸ್ಥಾನಡು ಕಾರ್ಯಕ್ರಮದ ಸೀದಾ ಪ್ರಸಾರ ತುಯರೆ ವ್ಯವಸ್ಥೆ. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಮೊಬೈಲ್ ರಿಟೈಲರ್ಸ್ ಅಸೋಸಿಯೇಷನ್ ದ ನಿಲೆಟ್ಟು ಸ್ಮಾರ್ಟ್ ಫೋನ್ ಫೆಸ್ಟ್ ವಿನ್ನೇರ್ನ ಒಟ್ಟು ಸೇರಿಗೆಡು ಕುಡ್ಲಡು ಲಕ್ಕಿ ಕೂಪನ್ ಸುರುತ್ತ ಡ್ರಾ. ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ನಿಲೆಟ್ಟು ಕದ್ರಾ ಕಂಬಳದ ಮಲ್ಲಿಕಾ ಬಡಾವಣೆಡು ಕುಂದಾಪುರದ ಹೂವಿನ ಕೋಲು ಯಕ್ಷಗಾನ ಪ್ರದರ್ಶನ ಯಶಸ್ವಿ ಕಲಾವೃಂದದ ಕ್ಲೆಗ್ ಪ್ರತಿಷ್ಠಾನದ ಮರ್ಯಾದೆ. ಬೆಳ್ತಂಗಡಿ ಸೂರ್ಯದ ಶ್ರೀ ಸದಾಶಿವ ರುದ್ರ ದೇವಸ್ಥಾನದ ವಿಶೇಷ ಮಣ್ಣದ ಮೂರ್ತಿಲಿನ ಪರಕೆ ಒಂಜಿ ವರದಿ. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲೆ.